ಲಾಕರ್ ಒಡೆದು ದರೋಡೆಗೆ ಯತ್ನ. ಪಟ್ಟಣದ L&T ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಘಟನೆ. ಬಹಳಷ್ಟು ದಿನಗಳಿಂದ ಹೊಂಚು ಹಾಕಿ ದರೋಡೆಗೆ ಯತ್ನಿಸಿರುವ ಶಂಕೆ. ಶಾಖೆಯ ಬೀಗ ಒಡೆದು ಲಾಕರ್ ಒಡೆಯಲು ವಿಫಲ ಯತ್ನ. ಕೊರಟಗೆರೆ ಪಟ್ಟಣದ L&T ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಲಾಕರ್ ಒಡೆದು ಕಳ್ಳತನ ನಡೆಸಲು ಕಳ್ಳರು ವಿಫಲ ಯತ್ನ ನಡೆಸಿದ ಘಟನೆ ನಡೆದಿದೆ. ಪಟ್ಟಣದ ಕರ್ನಾಟಕ ಬ್ಯಾಂಕ್ ATM ಪಕ್ಕದಲ್ಲಿ ಇತ್ತೀಚೆಗಷ್ಟೇ ನೂತನವಾಗಿ L&T ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಶಾಖೆಯನ್ನು ಪ್ರಾರಂಭಿಸಲಾಗಿತ್ತು. ಬಹಳ ದಿನಗಳಿಂದ ಹೊಂಚು ಹಾಕಿ ಕೂತಿದ್ದ ಕಳ್ಳರ ತಂಡ ಶಾಖೆಯಲ್ಲಿ ಲೋನ್ಗಳ ವಹಿವಾಟನ್ನು ಗಮನಿಸಿ ಈ ಶಾಖೆಯಲ್ಲಿ ಬಹಳಷ್ಟು ಹಣ ಇದೆ ಎಂದು ತಿಳಿದು ಬುಧವಾರ ರಾತ್ರಿ ಫೈನಾನ್ಸ್ ಕಂಪನಿಯಲ್ಲಿ ಕೆಲಸ ನಿರ್ವಹಿಸುವ ಸಿಬ್ಬಂದಿಗಳು ಹೋದ ನಂತರ ಕಳವಿಗೆ ಯತ್ನಿಸಿದ್ದಾರೆ. ಬಿಲ್ಡಿಂಗ್ ಮೆಟ್ಟಿಲುಗಳ ಮುಖಾಂತರ ಬಿಲ್ಡಿಂಗ್ ಪ್ರವೇಶಿಸಿ ಶಾಖೆಯ ಬೀಗವನ್ನು ಒಡೆದು ಒಳನುಗ್ಗಿ ಲಾಕರ್ ಒಡೆಯಲು ಪ್ರಯತ್ನಿಸಿದ್ದಾರೆ. ಸಾಕಷ್ಟು ಪ್ರಯತ್ನ ಪಟ್ಟರೂ ಲಾಕರ್ ಓಪನ್ ಆಗದ ಕಾರಣ ಬಂದ ಕೆಲಸಕ್ಕೆ ಸುಂಕವಿಲ್ಲದೆ ವಾಪಸ್ ಮರಳಿದ್ದಾರೆ ಎಂದು ಹೇಳಲಾಗಿದೆ. ಕಳ್ಳತನಕ್ಕೆ ಸಂಬಂಧಿಸಿದಂತೆ ಶಾಖೆಯ ವ್ಯವಸ್ಥಾಪಕ ಶಿವು ಮಾತನಾಡಿ, ನಮ್ಮ ಕಂಪನಿ ಶಾಖೆಯು ಇತ್ತೀಚೆಗಷ್ಟೇ ಪ್ರಾರಂಭವಾಗಿದ್ದು ಬಿಲ್ಡಿಂಗ್ ಒಳಗೆ ಹೊರಗೆ ಸಿಸಿ ಕ್ಯಾಮೆರಾ ಇಲ್ಲದಿರುವುದೇ ಕಾರಣವಾಗಿದೆ. ಆದಷ್ಟು ಬೇಗ ಸಿಸಿ ಕ್ಯಾಮೆರಾ ಅಳವಡಿಸುತ್ತೇವೆ. ಈಗಾಗಲೇ ನಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೇನೆ. ಕೆಲವೇ ದಿನಗಳಲ್ಲಿ ಎಲ್ಲಾ ಭದ್ರತೆಗಳನ್ನು ಅಳವಡಿಸುತ್ತೇವೆ ಎಂದು ತಿಳಿಸಿದರು. ಅದೇನೇ ಆಗಲಿ ಇತ್ತೀಚೆಗೆ ಕೊರಟಗೆರೆ ನಗರದಲ್ಲಿ ಕಳ್ಳತನಗಳು ಹೆಚ್ಚುತ್ತಿವೆ. ತಾಲೂಕಿನ ಪೊಲೀಸ್ ಠಾಣಾ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತಾರಾ ಕಾದು ನೋಡಬೇಕಾಗಿದೆ. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋರ್ಟಿಗೆ ಪೊಲೀಸ್ ಠಾಣಾ PSI ಮಂಜುಳಾ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಶಿವು ಅಂತೇಳಿ ನನ್ನ ಹೆಸರು. ನಮ್ದು L&T ಫೈನಾನ್ಷಿಯಲ್ ಸರ್ವಿಸಸ್ ಕೊಡಗೆರೆ ಬ್ರಾಂಚು. ಈ ಒಂದು ಬ್ರಾಂಚ್ ಅಲ್ಲಿ ನಿನ್ನೆ ರಾತ್ರಿ 9 ಗಂಟೆ ಅದೇ ಸುಮಾರು ನಾವೆಲ್ಲ ಕೆಲಸ ಮುಗಿಸಿ 9 ಗಂಟೆಗೆ ಹೊರಗಡೆ ಹೋಗಿದ್ದಾದ್ಮೇಲೆ ನಿನ್ನೆ ರಾತ್ರಿ ಪಕ್ಕದ ಬಿಲ್ಡಿಂಗ್ ಇಂದ ಬಂದು ಚಿಮಣಿ ಒಳಗಡೆಯಿಂದ ನಮ್ಮ ಒಂದು ಮೈನ್ ಡೋರ್ ಏನಿದೆ, ಮೈನ್ ಡೋರ್ ಲಾಕರ್ ಇದನ್ನ ಓಪನ್ ಮಾಡಿ ಬೀಗನ್ ಓಪನ್ ಮಾಡಿ ಒಳಗಡೆ ಬಂದು ಈ ಕ್ಯಾಶ್ ಲಾಕರ್ ಏನಿದೆ ಈ ಕ್ಯಾಶ್ ಲಾಕರ್ ಗಂಭೀರವಾಗಿ ತೆಗೆಯುವಂತ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ. ಬಟ್ ನಮ್ಮ ಅದೃಷ್ಟವಶಾತ್ತು ಯಾವುದೇ ಒಂದು ಹಣ ಅಥವಾ ವಸ್ತು ಕಳ್ಳತನ ಆಗಿಲ್ಲ. ಅದು ನಮ್ಮ ಒಂದು ಅದೃಷ್ಟ ಅನ್ಕೊಂತೀವಿ. ಇನ್ನು ಅದನ್ನು ಹೊರತುಪಡಿಸಿದ್ರೆ ಪೊಲೀಸ್ ಇಲಾಖೆಯವರು ದಯವಿಟ್ಟು ಈ ಒಂದು ಆಗಿರುವಂತ ಘಟನೆ ಬಗ್ಗೆ ಎಲ್ಲರಿಗೂ ಸರಿಯಾದ ರೀತಿಯಲ್ಲಿ ರಕ್ಷಣೆಯನ್ನ ಕೊಟ್ಟು ಇದನ್ನ ಕಾಪಾಡಬೇಕು ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಂತೀನಿ. ನಿಮ್ಮ ಸೆಕ್ಯೂರಿಟಿ ಏನಾದ್ರು ಇಟ್ಟಿರಾ? ಇಲ್ಲಿ ಸರ್ ಸೆಕ್ಯೂರಿಟಿ ಇನ್ನ ಇಲ್ಲ ಸರ್. ಹೊಸ ಬ್ರಾಂಚ್ ಆಗಿರೋದ್ರಿಂದ ನಮ್ಮ ಮೇಲಧಿಕಾರಿ ಗಮನಕ್ಕೆಲ್ಲ ತಂದಿದ್ದೀವಿ. ಮಾಡ್ತಾರೆ CC ಕ್ಯಾಮ್ರಾಸ್ ಅವೆಲ್ಲಾನು. ಇನ್ನ CC ಕ್ಯಾಮ್ರಾ ಅಳವಡಿಸಿಲ್ಲ. ಯಾಕಂದ್ರೆ ಇನ್ನು ಹೊಸ ಬ್ರಾಂಚ್ ಒಂದು ಮಾಡ್ತಾ ಇದ್ದಾರೆ. ನಾನು ನಮ್ಮ ಕಡೆಯಿಂದ ಹೋಗಿದೆ, ಅವ್ರನ್ನು ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾಡ್ತೀನಿ ನಾವು. ಅವ್ರು ಅದನ್ನೇ ಸಜೆಸ್ಟ್ ಮಾಡಿದ್ದಾರೆ. ಮೇಡಮ್ ಅವರು ಬಂದು ಸ್ಪಾಟ್ ವೆರಿಫಿಕೇಶನ್ SP ಅವ್ರು ಬಂದು ಸರಿಯಾದ ರೀತಿಯಲ್ಲಿ ಎಲ್ಲಾನು ಆಲ್ರೆಡಿ ಅವಾಗ ಬಂದಿದ ತಕ್ಷಣ ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡು ಇಲ್ಲಿ ಬಂದು ಎಲ್ಲ ವೆರಿಫೈ ಮಾಡ್ಕೊಂಡು ಹೋಗಿ ನಾವು ಅದೇನಿದೆ ವೆರಿಫೈ ಮಾಡಿ ಖಂಡಿತ ಅವ್ರಿಗೆ ಶಿಕ್ಷೆ ಕೊಡಿಸುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಅವ್ರು ನಮ್ಗೆ ಭರವಸೆಯನ್ನ ಕೊಟ್ಟಿದ್ದಾರೆ.